ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 18 ತಾರೀಕು ಐತಾರರ್ದು ಏಪ್ರಿಲ್ 25 ತಾರೀಕು ಸೋಮವಾರ ಮುಟ್ಟ ನಡಪೆರ ಉಂಡು. ಈ ಕಾರ್ಯಕ್ರಮಕ್ಕೆ ಆರ್ಯಯಾನೆ ಮರಾಠ ಸಮಾಜ ಸಂಘ ದಕ್ಷಿಣ ವಲಯ ಬೊಕ್ಕ ಯುವ ಮರಾಠ ಒಟ್ಟು ಸೇರ್ದು ದಕ್ಷಿಣ ವಲಯದ ಸಮಾಜ ಬಾಂಧವ್ಯರದು ಸಂಗ್ರಹ ಮಲ್ತಿನ 1,40,000 ದುಡ್ಡನ್ನು ಶನಿವಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ರವೀಂದ್ರನಾಥ್ ರೈಕ್ಲೆಗ್ ಸಮಿತಿಯ ಸದಸ್ಯರನ್ನ ಎದುರುಡು ಒಪ್ಪಾಯಿರು. ಈ ಸಮಾಜದಲ್ಲಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಸಮಾಜದವರ ಕಿಂಚಿತ್ ಕಾಣಿಕೆ ಸೋಮನಾಥನ ಪಾದಕ್ಕೆ ಅರ್ಪಿಸಬೇಕು ಅಂತ ನಾವು ಮನಸ್ಸು ಮಾಡಿ ಈ ದಿನ ಭಗವಂತನ ಸನ್ನಿಧಾನಿಗೆ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸ್ವೀಕರಿಸಿ ನಮ್ಮ ಈ ಒಂದು ಸಮಾಜಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆದ ರೀತಿಯಲ್ಲಿ ಕಾಪಾಡಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಆರ್ಯಯಾನೆ ಮರಾಠ ಸಮಾಜದಕ್ಲ ಒಂಜಿ ಎಡ್ಡೆ ದೇಣಿಗೆನು ಕ್ಷೇತ್ರ ಕೊಡ್ತಿರು. ಶ್ರೀ ಸೋಮನಾಥ ದೇವಿಯರು ಎಡ್ಡೆ ಮಾಲ್ಪಡ ಬಂಡದ ಶ್ರೀ ರವೀಂದ್ರನಾಥ್ ರೈಕ್ಲು ಹಾರೈಸಿರು. ಆರ್ಯ ಮರಾಠ ಸಮಾಜದ ಬಗ್ಗೆ ನಮಗೊಂದು ಮಾಹಿತಿ ಕೊಟ್ಟು ನಮಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ. ಯಾಕಂದರೆ ಇಷ್ಟೊಂದು ಮರಾಠ ಸಮುದಾಯದವರು ನಾವು ಪರಿಸರದಲ್ಲಿ ಇದ್ದಾರೆ ಅಂತ ಅನ್ನೋ ಮಾಹಿತಿ ನನಗೆ ಇರಲಿಲ್ಲ. ಬಹಳ ಸಂತೋಷವಾಯಿತು ತಿಳಿದು. ಅದಲ್ಲದೆ ಟೋಟಲ್ ದಕ್ಷಿಣ ಕನ್ನಡದಲ್ಲಿ ಒಂದು 10,000 ಮಂದಿ ಮರಾಠ ಸಮಾಜದವರು ಇಲ್ಲಿ ನೆಲೆಸಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕಡಲೆ ಈ ಪರಿಸರದವರು ಸ್ವಾಮಿ ಸೋಮನಾಥನನ್ನು ತಮ್ಮ ಮನೆ ದೇವರಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆ ಮಾಡ್ತಾ ಬರ್ತಿದ್ದಾರೆ ಅಂತ ಕೇಳಿ ತುಂಬ ಸಂತೋಷವಾಯಿತು. ದೇವರು ಸೋಮನಾಥ ನಿಮಗೆ ಇನ್ನಷ್ಟು ಶಕ್ತಿ ಸಮೃದ್ಧಿಯನ್ನು ಕೊಡಲಿ, ಇನ್ನಷ್ಟು ದೇವರ ಸೇವೆ ಮಾಡುವ ಅವಕಾಶ ನಿಮಗೆ ಸಿಗಲಿ ಅಂತ ಈ ಸಂದರ್ಭ ನಾನು ಪ್ರಾರ್ಥಿಸುತ್ತೇನೆ. ಯಾಕಂತ ಹೇಳಿದರೆ ಮರಾಠ ಎಂದು ಹಿಂದುತ್ವಕ್ಕೆ ಇದಕ್ಕೆ ಮರಾಠರ ಕೊಡುಗೆ ಅಪಾರ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಗಜನಿಮಾಮ ಸೋಮನಾಥ ದೇವರು ಕೂಡ ಮರಾಠರು ಭಾರ ಹೋರಾಟ ಮಾಡಿದರು. ಆ ಸಂದರ್ಭದಲ್ಲಿ ಅಂಥ ಸೋಮನಾಥನ ನಿಮಗೆ ಎಲ್ಲ ಆಶೀರ್ವಾದ ಸಿಗಲಿ. ಅದು ಕೂಡ ಒಂದು ದೇಣಿಗೆ ನಮ್ಮ ಈ ಸಂದರ್ಭದಲ್ಲಿ ಈ ಕೋವಿಡ್ನಂಥ ಪರಿಸ್ಥಿತಿಯಲ್ಲಿ ನಾವು ಬಹಳಷ್ಟು ಗೊತ್ತು ಮಾಡ್ತಾಯಿದ್ದೇವೆ. ನಿಮ್ಮ ಒಂದು ದೊಡ್ಡ ಅಮೌಂಟ್ 1,40,000 ಹೇಳಿದರೆ ಒಂದು ಬಹಳ ದೊಡ್ಡ ಈ ಸಂದರ್ಭ ನಮಗೆ ಬಹಳ ದೊಡ್ಡ ಒಂದು ಹಣಕಾಸಿನ ಇದು ಸಹಾಯ ಅಂತ ನಾನು ಎನಿಸ್ತೇನೆ. ದೇವರು ನಿಮಗೆ ಒಳ್ಳೆಯದು ಮಾಡುತ್ತೆ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಮರಾಠ ಸಮಾಜದ ಬಗ್ಗೆ ತೆರಿಪಾಯಿರು. ಯುವ ಮರಾಠದ ಪ್ರಮುಖರು ಶ್ರೀಧರ್ ಬಹುಮಾನ್ ಪಾತ್ರರೊಂದು ತಂಗ್ಲ ಸಮಾಜದಕ್ಲು ಸೇರೊಂದು ದೇವರನ ಕಾರ್ಯಗೂ ದೇಣಿಗೆಯನ್ನು ಸಂಗ್ರಹಿಸಾದು ಕೊಡ್ತಾ ಇಂದೆಟ್ಟು ಯುವ ಮರಾಠದ ಚವನೇರ್ಲ ಎಡ್ಡೆ ಬೆಂತೇರ್ ಪಂಡು ತೆರಿಪಾಯಿರು. ದೊಡ್ಡ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಾಗ ನಾವು ಈಗ ನಮ್ಮ ಕುಲಯದಲ್ಲಿ ಕುಂಪಳದಲ್ಲಿ ಒಂದು ಸಣ್ಣ ಸಮಿತಿ ಇದೆ, ಆರ್ಯಯಾನೆ ಮರಾಠ ಸಮಾಜ ಸಂಘ. ಇದಕ್ಕೆ ಒಂದು 10 ವಲಯಗಳಿದ್ದಾವೆ. ಇದರಲ್ಲಿ ಒಂದು ವಲಯ ದಕ್ಷಿಣ ವಲಯ ನಾವು ಕುಂಪಳದಲ್ಲಿ ಪ್ರತಿ ತಿಂಗಳಿಗೆ ಒಂದು ಸರಿ ಸಭೆ ಸೇರ್ತೀವಿ. ನಮ್ಮ ಜಾತಿಯವರೆಲ್ಲ ಸೇರಿ ಮುಂದಿನ ನಾವು ಏನು ಸಣ್ಣ ಪುಟ್ಟ ಕಾರ್ಯಗಳು ಅದನ್ನು ಮಾಡೋದಕ್ಕೆ ಸಭೆ ಸೇರಿ ಸಮಾಜ ಮುಖೇನ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮ ಮಾಡ್ತೀವಿ. ಇದೇ ರೀತಿಯಲ್ಲಿ ಇದೊಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೆ ಅಂತ ಗೊತ್ತಾದಾಗ ನಮಗೆ ಇನ್ವಿಟೇಷನ್ ಮನೆ ಮನೆಗೆ ಎಲ್ಲ ತಂದು ತಲುಪಿಸಿದ್ದಾರೆ. ಆದರೆ ನಾವು ಒಬ್ಬೊಬ್ಬರಾಗಿ ಕೊಡುವ ಬದಲಾಗಿ ಒಬ್ಬೊಬ್ಬರು ಕೊಟ್ಟಿದ್ದಾರೆ, ನಾವು ಇಲ್ಲಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ. ಆದರೆ ಒಬ್ಬೊಬ್ಬರಾಗಿ ಕೊಡುವ ಬದಲಾಗಿ ನಮ್ಮ ಸಮಾಜದ ಮುಖೇನ ಒಂದು ದೊಡ್ಡ ಮೊತ್ತವನ್ನು ಕೊಡುವ ಅಂತ ಒಂದು ನಾವು ತೀರ್ಮಾನ ಮಾಡಿ ಈ ದಿನ ಆರ್ಯಯಾನೆ ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಕುಂಪಳ ವಲಯ ಅಂದರೆ ದಕ್ಷಿಣ ವಲಯ ಕುಂಪಳ ಹಾಗೂ ನಮ್ಮಲ್ಲಿ ಯುವಕರು ಸ್ವಲ್ಪ ತುಂಬ ರಕ್ತ ಬಿಸಿ ಇರುವವರದ್ದು ಒಂದು ಸಣ್ಣ ಒಂದು ಗ್ರೂಪ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸಮಾಜ ಮುಖಕ್ಕೆ ಒಳ್ಳೆಯ ಕೆಲಸವೇ ಮಾಡೋದು, ಹಳದೇನು ಮಾಡೋದಿಲ್ಲ. ಅವರು ಕೂಡ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ಅವರು ಯುವ ಮರಾಠ ಅಂಥೇಳಿ ಅವರು ಕೂಡ ಸೇರಿ ನಾವು ಇವತ್ತು 1,40,000 ರೂಪಾಯಿ ಸೋಮನಾಥ ದೇವೇಶ್ವರ ಸನ್ನಿಧಾನಕ್ಕೆ ಅರ್ಪಿಸುವ ಅಂತ ಒಂದು ಉದ್ದೇಶದಿಂದ ನಾವೆಲ್ಲ ಬಂದಿದ್ದೀವಿ. ಅವರ ಆಶೀರ್ವಾದ, ಸೋಮನಾಥ ದೇವರ ಆಶೀರ್ವಾದ ನಮ್ಮೆಲ್ಲ ಕುಟುಂಬಕ್ಕೆ ಬೇಕು, ಸಮಸ್ತ ಕುಟುಂಬಕ್ಕೆ ಬೇಕು ಅಂತ ಈ ಒಂದು ದಿನ ಕಳಕಳಿಯಾಗಿ ಪ್ರಾರ್ಥಿಸ್ತಾ ಈ ಒಂದು ನಿಧಿಯನ್ನು ತಮ್ಮ ಅಧ್ಯಕ್ಷರ ಮುಖೇನ ನಾವು ದೇವರಿಗೆ ಅರ್ಪಿಸುವ ಅಂತ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಶ್ರೀ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟಿ ಶ್ರೀ ರಾಮದಾಸ್ ಸೋಮೇಶ್ವರ, ಆರ್ಯಯಾನೆ ಮರಾಠ ಸಮಾಜ ಸಂಘ ದಕ್ಷಿಣ ವಲಯ ಕುಂಪಲದ ಸಂಚಾಲಕರು ಶ್ರೀ ನಾರಾಯಣ್ ರಾವ್ ಲಾಡ್, ಯುವ ಮರಾಠದ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಸಿಂಧ್ಯಾ, ಪ್ರಮುಖರು ಬಿಜೆ ಚಂದ್ರಶೇಖರ್ ಪಾಟೀಲ್, ಪ್ರದೀಪ್ ಚಂದ್ರ ಜಾಧವ್, ಮಹದೇವ್ ಪಾಟೀಲ್, ಪುರುಷೋತ್ತಮ್ ಕಟ್ವಾಡ್, ಸದಾಶಿವ ವಾಗ್ಮನ್, ಸೋಮಶೇಖರ್ ಜಗತಾಪ್, ಗಂಗಾಧರ್ ಕಟ್ವಾಡ್, ಗೋಪಾಲಕೃಷ್ಣ ಲಾಡ್, ಚೆನ್ನೌಜಿ ರಾವ್ ಬಹುಮಾನ್, ಪ್ರಭಾಕರ್ ಪಾಟೀಲ್, ಮಾಧವ ಲಾಡ್, ವಿಜಯ್ ಪಾಟೀಲ್, ರಾಕೇಶ್ ವಾಗ್ಮಾನ್, ವಿಶ್ವನಾಥ್ ಜಾಧವ್, ಚಂದ್ರಶೇಖರ್ ಕಟ್ವಾಡ್, ಗಂಗಾಧರ್ ಬಹುಮಾನ್, ಬಿಂದು ರಾವ್ ಲಾಡ್ ಸೇರಿದಂತೆ ಸಮಾಜ ಬಾಂಧವ್ಯರು ಪಾಲ್ಪಡೆದಿದ್ದರು.